ಸಣ್ಣ ಮಕ್ಕಳನ್ನು ಅಪಹರಿಸಿ ನಾನಾ ಬಗೆಯಲ್ಲಿ ಭಿಕ್ಷೆಗೆ ಹಚ್ಚುತ್ತಿದ್ದ ಅಯೋಧ್ಯೆಯ ವ್ಯಕ್ತಿ ಜಿತೇಂದ್ರ ಮಿಶ್ರಾನಿಗೆ ವಿಶೇಷ ನ್ಯಾಯಾಲಯವು 28 ವರ್ಷ ಜೈಲು ಶಿಕ್ಷೆ ವಿಧಿಸಿದೆ ಹಾಗೂ 1.5 ಲಕ್ಷ ರೂಪಾಯಿ ದಂಡ ಹಾಕಿದೆ. ಜಿತೇಂದ್ರ ಮಿಶ್ರಾ ಮಕ್ಕಳನ್ನು ಅಪಹರಿಸಿ ಭಿಕ್ಷೆಗೆ ದೂಡಿ ಅದರಿಂದಲೇ ಹಣ ಸಂಪಾದಿಸಿ ಜಬರ್ದಸ್ತ್ ಬದುಕು ನಡೆಸಿದ್ದ. ಅಯೋಧ್ಯೆಯ ವಿಶೇಷ ನ್ಯಾಯಾಲಯವು ಮಿಶ್ರಾನಿಗೆ 28 ವರ್ಷ ಜೈಲು ಶಿಕ್ಷೆ ವಿಧಿಸಿದೆಯಲ್ಲದೆ 1.5 ಲಕ್ಷ ರೂಪಾಯಿ ದಂಡ ಹಾಕಿದೆ. ಈತನು ಅಯೋಧ್ಯೆಯಲ್ಲಿ ಒಂದು ಸಣ್ಣ ಅಂಗಡಿಯನ್ನು ಸಹ ನಡೆಸುತ್ತಿದ್ದ. 3-5 ಪ್ರಾಯದ ಮಕ್ಕಳನ್ನು ಅಪಹರಿಸಿ ತರಬೇತಿ ನೀಡಿರುವ ಜಿತೇಂದ್ರ ಮಿಶ್ರಾ ಅವರು ಅಯೋಧ್ಯೆಗೆ ಬರುವ ಭಕ್ತರಿಗೆ ಭಿಕ್ಷೆ ಬೇಡುವಂತೆ ಮಾಡಿದ್ದ. ಅದರಿಂದಲೇ ಲಕ್ಷಗಟ್ಟಲೆ ಸಂಪಾದಿಸಿದ್ದ. ಮಕ್ಕಳಿಗೆ ಊಟ ಹಾಕಿದ್ರೂ ಭಿಕ್ಷುಕರಂತೆ ಒಂದು ಕೋಣೆಯಲ್ಲಿ ಕೂಡಿ ಹಾಕುತ್ತಿದ್ದ. ಘೋರ ಅಪರಾಧ ಮಾಡಿದ್ದಾನೆ ಎಂದು ವಿಶೇಷ ಜಸ್ಟಿಸ್ ವಿಜಯ್ ಕುಮಾರ್ ವಿಶ್ವಕರ್ಮ ತೀರ್ಪಿನ ವೇಳೆ ಹೇಳಿದ್ದಾರೆ. 2023 ಅಕ್ಟೋಬರ್ನಲ್ಲಿ ಮಿಶ್ರಾ ಮಕ್ಕಳಿಗೆ ಹೊಡೆದು ಯಾವುದೋ ವಸ್ತು ಮಾರಲು ಒತ್ತಾಯಿಸಿರುವುದನ್ನು ನೋಡಿ ಪೊಲೀಸರಿಗೆ ಮಾಹಿತಿ ನೀಡಿದ್ರು. ಪೊಲೀಸರು ಮಕ್ಕಳ ಮೇಲೆ ಹಲ್ಲೆಯಾಗಿದ್ದನ್ನು ಕಂಡು ಬಂಧಿಸಿ ವಿಚಾರಣೆ ನಡೆಸಿದ್ದಾರೆ. ಮಕ್ಕಳನ್ನು ಅಪಹರಿಸಿ ಭಿಕ್ಷೆಗೆ ಮಾರಾಟ ಬಳಸಿರುವ ವಿಷಯ ಸಾಬೀತಾಗಿದೆ. ದೀಕ್ಷಾ, ಯಾಕೆ ಟೆನ್ಷನ್ ಅಲ್ಲಿದ್ಯಾ? ನನ್ನ ಫ್ರೆಂಡ್ ಮದುವೆ ಇದೆ. ನನ್ನ ಕೂದಲು ನೋಡು, ಮುಖ ನೋಡು, ಎಲ್ಲ ಹಾಳಾಗೋಗಿದೆ. ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಅಯ್ಯೋ ಅಷ್ಟೇ ತಾನೆ, ಅದಕ್ಕೆ ಯಾಕೆ ಟೆನ್ಷನ್ ಮಾಡ್ಕೋತಾ ಇದೆಯಾ? ಅತ್ತವರದ ಐವರಿ ಹೆವೆನ್ ರೋಸ್ ಅಲ್ಲಿ ಆಫರ್ಸ್ ಕೊಡ್ತಿದ್ದಾರೆ. ಹೌದಾ? ನೀನೇನಾದ್ರೂ 5000 ಸರ್ವಿಸ್ ತಗೊಂಡ್ರೆ 2000 ಸರ್ವಿಸ್ ಫ್ರೀ. ಅದೇ ನೀನೇನಾದ್ರೂ 10,000 ಸರ್ವಿಸ್ ತಗೊಂಡ್ರೆ 4000 ಸರ್ವಿಸ್ ಫ್ರೀ. ಎಷ್ಟು ದಿನ ಇದೆ ಆಫರ್? 3 months ವರೆಗೂ ಇದೆ. ಇದನ್ನ ನೀನ್ ಮಾತ್ರ ಅಲ್ಲ, ನಿನ್ ಫ್ಯಾಮಿಲಿ ಮೆಂಬರ್ಸ್ ಕೂಡ ಯೂಸ್ ಮಾಡ್ಕೋಬಹುದು. ಹೌದಾ? ಹಾಗಾದ್ರೆ ನಾನು ಇವತ್ತೇ ಐವರಿ ಹೆವೆನ್ ರೋಸ್ಗೆ ಹೋಗ್ತೀನಿ. ಫಂಕ್ಷನ್ಗೆ ರೆಡಿ. ನೀವೇನಕ್ಕೆ ವೇಟ್ ಮಾಡ್ತಾ ಇದ್ದೀರಾ? ಈಗಲೇ ವಿಸಿಟ್ ಮಾಡಿ ಹೆವೆನ್ ರೋಸ್.